ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಲಕ್ಷ ದೀಪೋತ್ಸವದಲ್ಲಿ ಭಾಗವಹಿಸುತ್ತಿರುವುದು ನನ್ನ ಯೋಗ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟಿಸಿ ಮಂಜುನಾಥ ಸ್ವಾಮಿಯ ಅನುಗ್ರಹವನ್ನ ಪಡೆದು ನಾಡಿನ ಎಲ್ಲರಿಗೂ ಉತ್ತಮ ಆರೋಗ್ಯ ಹಾಗೂ ಕೊರೋನಾ ಮೂರನೇ ಅಲೆ ಒಮ್ರಿಕೋನ್ ಬರುವ ಅವಕಾಶಗಳಿದ್ದು ಅದರಿಂದಲೂ ಮುಕ್ತಿ ನೀಡಲಿ ಎಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಂಡಿದ್ದೇನೆ. ಕಳೆದ 89 ವರ್ಷಗಳಿಂದ ಅತ್ಯುತ್ತಮವಾಗಿ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಸಾಹಿತ್ಯ ಸಮ್ಮೇಳನಗಳು ಧರ್ಮಸ್ಥಳದಲ್ಲಿ ನಡೆಯುತ್ತಿದ್ದು ಮೊದಲ ಬಾರಿ ಭಾಗವಹಿಸಿ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂತಹ ಅವಕಾಶ ಸಿಕ್ಕಿದ್ದು ನನಗೆ ಹೆಮ್ಮೆ ಎನಿಸುತ್ತಿದೆ ಎಂದು ವೈದ್ಯಕೀಯ ಶಿಕ್ಷಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಪ್ರಯುಕ್ತ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಇವತ್ತು ಕ್ಷೇತ್ರದ ಮಂಜುನಾಥೇಶ್ವರನ ಒಂದು ಅನುಗ್ರಹವನ್ನು ಕೂಡ ಪಡ್ಕೊಂಡು ಇವತ್ತು ನಾಡಿನ ಎಲ್ರಿಗೂ ಕೂಡ ಉತ್ತಮ ಆರೋಗ್ಯ ನೀಡಲಿ. ಇವತ್ತೇನು ಮೂರನೇ ಅಲೆ ಇವತ್ತು ಒಮಿಕ್ರಾನ್ ಬರಲಿಕ್ಕೆ ಅವಕಾಶ ಇದೆ, ಅದರಿಂದ ಕೂಡ ಮುಕ್ತಿ ಸಿಕ್ಕಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಕೂಡ ನಾನು ಮಾಡುವಂಥದ್ದಾಗುತ್ತೆ. ಮತ್ತು ಇದು ಮೊದಲನೇ ಸಲ ನಾನು ಈ ರೀತಿಯ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೆ. ಭಾಳ ಅತ್ಯುತ್ತಮವಾಗಿ ಅರ್ಥಪೂರ್ಣವಾಗಿ ಕಳೆದ 89 ವರ್ಷಗಳಿಂದ ಸತತವಾಗಿ ನಡೆಸ್ಕೊಂಡು ಬಂದಿದೆ. ಹಾಗಾಗಿ ಇವತ್ತು ನನ್ನ ಅನಿಸಿಕೆಗಳು ಇವತ್ತು ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಸಮಾರಂಭದಲ್ಲಿ ಹಂಚಿಕೊಳ್ಳುವಂಥದ್ದು ನನಗಂತೂ ವೈಯಕ್ತಿಕವಾಗಿ ಭಾಳ ಹೆಮ್ಮೆ ಅನಿಸಿದೆ, ಭಾಳ ಸಂತೋಷ ನೀಡಿದೆ. ಇವತ್ತು ಅನೇಕ ಸಭೆಗಳು ಬೆಂಗಳೂರಿನಲ್ಲಿ ಮುಗಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅನುಮತಿಯನ್ನು ಪಡೆದು ಇಲ್ಲಿಗೆ ಬಂದಿದ್ದೇನೆ. ಬೆಳಿಗ್ಗೆನೇ ಇವತ್ತು ಬೆಂಗಳೂರಿಗೆ ವಾಪಸ್ಸು. ಹೌದು, ಬೆಳಿಗ್ಗೆ ಎಲ್ಲ ವೈದ್ಯಕೀಯ ಶಿಕ್ಷಣ